ಬಹುಶಃ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಎಂಬುದನ್ನು ಕಾಂಗ್ರೆಸ್ ಗುರುತಿಸಿದಷ್ಟು ಬಿಜೆಪಿ ಗುರುತಿಸಲಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸುವಲ್ಲಿ ಕಾಂಗ್ರೆಸ್ ಯಾವಾಗಲೂ ಮತಭೇದ, ಜಾತಿ ಭೇದ, ಧರ್ಮ ಭೇದ, ಯಾವುದೇ ಪಕ್ಷ ಭೇದ ಮಾಡಲಿಲ್ಲ. ಇದಕ್ಕೆ ಉದಾಹರಣೆ ಇಂದಿರಾ ಗಾಂಧಿ ಅವರು ಸಾವರ್ಕರ್ ಅವರ ಸ್ಟ್ಯಾಂಪ್ ಅನ್ನು ಬಿಡುಗಡೆ ಮಾಡಿದ್ದು ನಮ್ಮ ಮುಂದೆ ಇದೆ. ಇದನ್ನು ಅವರು ಬಿಜೆಪಿ ಅವರು ಮೊದಲು ಒಪ್ಪಿಕೊಳ್ಬೇಕು. ಹಾಗಾದ್ರೆ ನೀವು ಒಪ್ಪಿಕೊಳ್ಬೇಕು, ಹೌದಲ್ವಾ? ನಾವು ಯಾವತ್ತಿಗೂ ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ನಾವು ಎಲ್ಲೂ ಹೇಳಿಲ್ಲ, ಖಂಡಿತವಾಗಿ ಹೇಳಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ್ದಾರೆ, ಕ್ಷಮಾಪಣಾ ಪತ್ರ ಕೂಡ ಬರೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿಯೇ ಅವರು ಜೈಲಿಗೆ ಹೋದದ್ದು, ಬೇರೆ ಕಳ್ಳತನ ಮಾಡಿ ಜೈಲಿಗೆ ಹೋದದ್ದನ್ನು ಕಾಂಗ್ರೆಸ್ ಎಲ್ಲಿ ಕೂಡ ಹೇಳಿಲ್ಲ. ಸ್ವಾತಂತ್ರ್ಯ ಎಲ್ಲರೂ ಒಟ್ಟಿಗೆ ಜೊತೆಗೂಡಿ ಸ್ವಾತಂತ್ರ್ಯ ಹೋರಾಟ ಮಾಡುವ ಎಲ್ಲರೂ 3,000 ಮಂದಿ ಹೋಗಿದ್ದಾರೆ. ಅವರು ಜೈಲಿಗೆ ಹೋಗುವಾಗ ಅಂಡಮಾನ್ ಜೈಲಿನಲ್ಲಿ ಏನು ಅವರು ಒಬ್ಬರೇ ಇರಲಿಲ್ಲ, 3,000 ಮಂದಿ. ನಾವು ಹೇಳುವುದು ಏನಂತ ಹೇಳಿದ್ರೆ, ಅವರು ಜೈಲಿನಲ್ಲಿ ಬಿಡುಗಡೆ ಆದ ನಂತರ 1924 ನಂತರ ಯಾವುದೇ ಒಂದು ಹೋರಾಟದಲ್ಲಿ ಅವರು ಇರಲಿಲ್ಲ. ಅದ ನಂತರ ಬ್ರಿಟಿಷರ ಜೊತೆಯಲ್ಲಿ ಸೇರಿಕೊಂಡು ಕೆಲವೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿದ್ದದನ್ನು ಇಲ್ಲಿ ಇತಿಹಾಸ ಹೇಳ್ತದೆ. ಇದನ್ನು ನಾವು ಹೇಳುವಂತದ್ದು. ಇಂಥ ವ್ಯಕ್ತಿಗೆ ಇವರು ಪ್ರಥಮ ಸ್ಥಾನ ಯಾಕೆ ಕೊಡ್ತಿದ್ದಾರೆ? ಸ್ವಾತಂತ್ರ್ಯ ಬರುವ ತನಕಲೂ ಹೋರಾಟ ಮಾಡಿದಂತಹ, ಜೀವನ ಪೂರ್ತಿ ಈ ಜೈಲಲ್ಲಿ ಏನು ಕಲಿತು ಅವರ ಜೀವನವನ್ನು ಕಳೆದಂತಹ ಅಥವಾ ಬಲಿದಾನ ಗೈದಂತಹ ಇಂಥ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇರುವಾಗ ಇವರು ಯಾಕೆ ನಂಬರ್ 1 ಆಗಿ ಇವರಿಗೆ ಗುರುತಿಸಿಕೊಳ್ತಾರೆ? ಇವರು ಒಬ್ಬರೇ ಯಾಕೆ ಕಾಣ್ತಾರೆ? 3,000 ಮಂದಿ ಒಂದು ಜೈಲಲ್ಲಿ ಇರುವಾಗ ಇವರು ಕೂಡ ಇದ್ರು. ಇವರಿಗೆ ಜೈಲಲ್ಲಿ 3 ಬಾರಿ ಅಟಕ್ ಕೂಡ ಆಗಿದೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರಿಗೆ ಜಗಳ ಆಗಿದೆ. ಇವರನ್ನು ಒಬ್ಬರನ್ನೇ ಯಾಕೆ ದೂಷಣೆ ಮಾಡಿದ್ದಾರೆ? ಪ್ರಶ್ನೆ ಮಾಡಬೇಕಾದದ್ದೇ. ಆದರೂ ಕೂಡ ಇವರು ಕ್ಷಮಾಪಣಾ ಅರ್ಜಿ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 16 ಬಾರಿ ಕ್ಷಮಾಪಣಾ ಅರ್ಜಿಯನ್ನು ಬರೆದಿದ್ದಾರೆ. ಈ ಅರ್ಜಿ ಬರೆದು ಇವರು ಪಿಂಚಣಿಯನ್ನು ಪಡೆದಿದ್ದಾರೆ. ಸ್ವಾತಂತ್ರ್ಯ ಬಂದ ಬಳಿಕ ಪಿಂಚಣಿ ಪಡೆದದ್ದು ಯಾರು? ನಮ್ಮ ನಿಜವಾದ ದೇಶಭಕ್ತರು. ಸ್ವಾತಂತ್ರ್ಯ ಬಂದ ಬಳಿಕ ನಮ್ಮ ಸರ್ಕಾರ ಪಿಂಚಣಿ ಕೊಡ್ತಾ ಇದೆ. ಇವರು ಆ ಹೋರಾಟದ ಸಮಯದಲ್ಲಿ 60 ರೂಪಾಯಿಯನ್ನು ಪಿಂಚಣಿಯನ್ನು ಪಡಿತಿದ್ರು. ಆವತ್ತಿನ 60 ರೂಪಾಯಿ ಅಂದ್ರೆ ಆವತ್ತಿನ ಒಂದು ಕಲೆಕ್ಟರ್ ಸಂಬಳ ಆಗಿತ್ತು. ಯಾಕೆ ಕೊಡ್ತಾರೆ? ಅದೊಂದು ಅನುಮಾನಿಸಬೇಕಲ್ವಾ? ಒಬ್ಬ ಬ್ರಿಟಿಷರು ಇವರಿಗೆ 60 ರೂಪಾಯಿ ಯಾಕೆ ಕೊಡ್ತಾರೆ? 1.5 ಲಕ್ಷ ರೂಪಾಯಿ ಆದಿತ್ತು ಈಗಿನ ಲೆಕ್ಕಾಚಾರದಲ್ಲಿ. ಆಗಿನ ಕಲೆಕ್ಟರ್ ಸಂಬಳ ಅದು. ಯಾಕೆ 60 ರೂಪಾಯಿ? ಅದು ಪಡಿಲಿಲ್ವಾ? ಸಾವರ್ಕರ್ ಪಡಿಲಿಲ್ವಾ ಅಂತ ಇವರೊಂದು ಅದನ್ನು ರುಜುವಾತು ಮಾಡಬೇಕು. ಇಲ್ಲ ಚರ್ಚೆ ಆಗ್ಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದೆ, ಕೆಲವು ವಿಚಾರಗಳ ಬಗ್ಗೆ, ವಿಚಾರಧಾರೆಗಳ ಬಗ್ಗೆ ಅಥವಾ ಕೆಲವು ಆರೋಪಗಳ ಬಗ್ಗೆ ಚರ್ಚೆ ಆಗಲಿ ನನ್ನ ಆಶಯ. ತಾವು ಹೇಳ್ತಾರೆ ಅಂತ ಕಳೆದ ಬಾರಿ ಚರ್ಚೆ ಮಾಡಿದಾಗ ಒಬ್ರು ಕರೆ ಮಾಡಿ ಇದನ್ನ ಕೇಳಿದ್ರು. ಪೆನ್ಷನ್ ಬರ್ತಾ ಇತ್ತು ಸಾವರ್ಕರ್ ಅವರಿಗೆ, ಈ ವಿಷಯವನ್ನ ಕ್ಲಿಯರ್ ಮಾಡಿ ಅನ್ನುವಂಥದ್ದು. ಲೆಟ್ ಮಿ ಕ್ಲಾರಿಫೈ. ತಾವು ಹೇಳ್ತಾ ಇರುವಂತದ್ದು 60 ರೂಪಾಯಿಗಳು ಪೆನ್ಷನ್ ಬರ್ತಾ ಇತ್ತು. ಯಾರಿಗೆ? ಕಲೆಕ್ಟರ್ ಸಂಬಳ. ಯಾರಿಗೆ? ಸಾವರ್ಕರ್ ಅವರಿಗೆ. ಯಾವ ಸಂದರ್ಭದಲ್ಲಿ? ಅದು 15 ರೂಪಾಯಿಯಿಂದ ಪ್ರಾರಂಭವಾಗಿ 1900 ಸ್ವಾತಂತ್ರ್ಯ ಸಿಗುವ ಮೊದಲು ತನಕ ಬರ್ತಾ ಇತ್ತು. ಸ್ವಾತಂತ್ರ್ಯ ಸಿಗುವ ಮೊದಲು ತನಕ 1947 ಒಳಗೆ ಬರ್ತಾ ಇತ್ತು. 40 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಪ್ರಾರಂಭ ಎಲ್ಲಿ ಆಯ್ತು? ಇದೆಲ್ಲ ಎಷ್ಟು ರೂಪಾಯಿ ಸರ್? 60 ರೂಪಾಯಿ. 15 ರೂಪಾಯಿಂದ ಪ್ರಾರಂಭ ಆಗ್ತದೆ. ಇವರ ಬಿಡುಗಡೆದ ನಂತರ 15 ರೂಪಾಯಿಂದ ಪ್ರಾರಂಭ ಆಗ್ತದೆ. ಅದ ನಂತರ ಇವರಿಗೆ 47 ತನಕ ಬರ್ತಾ ಇತ್ತು. ಸರ್ ಯಾಕೆ ಕೊಡ್ತಾ ಇದ್ರು ಇವರಿಗೆ? ರೈಟ್, ಯಾಕೆ ಕೊಡ್ತಾ ಇದ್ರು ತಮ್ಮ ಪ್ರಶ್ನೆಗೆ ಕೇಳಿದ್ದಾರೆ. ಈ ಪ್ರಶ್ನೆ ನಾನು ಕೇಳ್ತೇನೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದು ಒಪ್ಕೊಳ್ತೀರಾ? ಖಂಡಿತವಾಗಿ ಅವರು 24 ತನಕ ಜೈಲಲ್ಲಿ ಇದ್ರಲ್ವಾ? ಸ್ವಾತಂತ್ರ್ಯಕ್ಕೋಸ್ಕರವೇ ಹೋರಾಟ ಮಾಡಿದಲ್ವಾ? ಅವರನ್ನು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅಂತ ಕಾಂಗ್ರೆಸ್ ಎಲ್ಲಿ ಕೂಡ ಹೇಳಿಲ್ಲ. ಹಾಗೆ ಹೇಳಿದ್ರೆ ಇಂದಿರಾ ಗಾಂಧೀಜಿ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಇದು ಪಟ್ಟಿ ಬಿಡುಗಡೆ ಮಾಡುವಾಗ ಅವರ ಹೆಸರು ಬರೀತಾರಾ? ಅಥವಾ ಸ್ಟ್ಯಾಂಪ್ ಬಿಡುಗಡೆ ಮಾಡುವಾಗ ಅವರ ಹೆಸರಲ್ಲಿ ಅವರ ಫೋಟೋ ಹಾಕಿ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತಾರಾ? ಇದನ್ನ ಯಾರಿಗೂ ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ. ದಿನೇಶ್ ಗುಂಪಾಲ್ ಇಲ್ಲ ದಿನೇಶ್ ಗುಂಪಾಲ್ ಒಂದು ವಿಚಾರದಲ್ಲಿ ನಿಮ್ಮನ್ನು ಒಪ್ಕೊಳ್ತೀನಿ. ಯಾಕಂತ ಬಂದಾಗ ಇಂದಿರಾ ಗಾಂಧಿ ಅವರು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿರುವಂತಹ ವಿಚಾರವನ್ನು ತಾವು ಸಮರ್ಥನೆ ಮಾಡ್ತಾರೆ. ಜೊತೆಗೆ ತಾವು ಸ್ವಾತಂತ್ರ್ಯ ಹೋರಾಟಗಾರರು ಯಾರು ವೀರ ಸಾವರ್ಕರ್ ಅಂತ ಹೇಳ್ತೀರಾ. ಸೊ ಇದರಲ್ಲಿ ನಾನು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅನೇಕ ಜನ ಇದನ್ನ ಒಪ್ಕೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ. ಇಂದಿರಾ ಗಾಂಧಿ ಅವರು ಏನು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ, ಜೊತೆಗೆ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳೋದಕ್ಕೂ ಕೂಡ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲದಂತಹ ಕಾಂಗ್ರೆಸ್ಸಿನವರು ಇದ್ದಾರೆ.